ನಮಸ್ಕಾರ ವೀಕ್ಷಕರೇ, ಮಳೆರಾಯ ಸದ್ದಿಲ್ಲದೆ ಎಂಟ್ರಿ ಕೊಡ್ತಾ ಇದ್ದಾನೆ. ಮಳೆಯಿಂದ ರಕ್ಷಣೆಯನ್ನ ಪಡೆಯೋದಕ್ಕೆ ರೈನ್ ಕೋಟ್ ಕೊಡೆ ಪರ್ಚೇಸ್ ಮಾಡಿ ಆಯ್ತಾ? ಇಲ್ಲ ಅಂತ ಹೇಳಿದ್ರೆ ನೀವು ಇವತ್ತೇ ಇಲ್ಲಿಗೆ ಬನ್ನಿ. ಯಾಕೆ ಅಂತ ಕೇಳಿದ್ರೆ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಅತಿ ಕಡಿಮೆ ಬೆಲೆಗೆ ಇಲ್ಲಿ ರೈನ್ ಕೋಟ್ ಸಿಗ್ತಾ ಇದೆ. ಕೇವಲ 59 ರೂಪಾಯಿಯಿಂದ ಇಲ್ಲಿ ರೈನ್ ಕೋಟ್ ರೇಟ್ ಪ್ರಾರಂಭ ಆಗ್ತಾ ಇದೆ. ಇದರ ಜೊತೆಗೇನೆ ಮಹಿಳೆಯರಿಗೆ ಕೂಡ ಗುಡ್ ನ್ಯೂಸ್ ಇದೆ. ಏನು ಅಂತ ಕೇಳಿದ್ರೆ ಬೃಹತ್ ಸಾರಿ ಮೇಳ ನಡೀತಾ ಇದೆ. ಕೇವಲ 79 ರೂಪಾಯಿಯಿಂದ ಇಲ್ಲಿ ಸಾರಿ ರೇಟ್ ಪ್ರಾರಂಭ ಆಗ್ತಾ ಇದೆ. ಹಾಗಾದರೆ ಮಿಸ್ ಮಾಡದೆ ಬರಬೇಕಲ್ವಾ? ಎಸ್, ನಾನು ಹೇಳ್ತಾ ಇರೋವಂಥದ್ದು ನಮ್ಮ ಪುತ್ತೂರಿನ ಅರುಣ ಕಲಾ ಮಂದಿರದಲ್ಲಿ ತೆರೆದುಕೊಂಡಿರುವಂತಹ ರೈನ್ ಫೈಟರ್ಸ್ ಮೇಳ ಹಾಗೂ ಸಾರಿ ಮೇಳದ ಬಗ್ಗೆ. ಎಸ್, ಬನ್ನಿ, ಹೇಗಿದೆ ರೈನ್ ಫೈಟರ್ ಮೇಳ, ಸಾರಿ ಮೇಳ ನೋಡ್ಕೊಂಡು ಬರೋಣ. ಡ್ರೆಸ್ಗಳಲ್ಲಿ ಹೆಂಗಳೆಯರಿಯು ಯಾವತ್ತೂ ಕೂಡ ಹಾಟ್ ಫೇವ್ರೇಟ್ ಆಗಿರೋದು ಅಂತ ಹೇಳಿದರೆ ಅದು ಸಾರಿ ಮೇಳಕ್ಕೆ ಬಂದ ಮೇಲೆ ಯಾವುದಾದ್ರೂ ಒಂದು ಸಾರಿಯನ್ನು ಪರ್ಚೇಸ್ ಮಾಡಲೇಬೇಕು. ಅದರಲ್ಲಿ ಕೂಡ ನಮಗೆ ಇಷ್ಟವಾಗುವಂಥ ಕಲರ್ನಲ್ಲಿ, ಡಿಸೈನ್ನಲ್ಲಿ ಸಿಕ್ತು ಅಂತ ಹೇಳಿದರೆ ಆ ಖುಷಿನೇ ಬೇರೆ ಅಲ್ವಾ? ನೀವು ಸಾರಿ ಮೇಳಕ್ಕೆ ಬಂದ್ರಿ ಅಂತ ಹೇಳಿದರೆ ನಿಮಗೆ ಇಷ್ಟವಾಗೋ ರೀತಿಯಂಥ ಕಲರ್ನಲ್ಲಿ, ಡಿಸೈನ್ನಲ್ಲಿ ಸಾರಿಯನ್ನು ನಿಮ್ಮದಾಗಿಸ್ಕೊಳ್ಬೋದು. ರೇಟ್ ವೈಸ್ ಹೇಳೋದಾದರೆ ಕೂಡ ತುಂಬ ಕಡಿಮೆ ಇದೆ. ಪುತ್ತೂರಿನ ಅರುಣ ಕಲಾ ಮಂದಿರದಲ್ಲಿ ತೆರೆದುಕೊಂಡಿರುವಂಥ ಸಾರಿ ಮೇಳ ಆರಂಭವಾಗ್ತಾ ಇರುವಂಥದ್ದು. ಇಲ್ಲಿ ನಿಮಗೆ ಸಾರಿ ಕೇವಲ 79 ರೂಪಾಯಿಯಿಂದ ಪ್ರಾರಂಭ ಆಗ್ತಾ ಇದೆ. 79 ರೂಪಾಯಿಗೆ ಸಿಗ್ತಾ ಇರುವಂಥ ಸಾರಿಯನ್ನು ಇವಾಗ ನೀವು ನೋಡ್ತಾ ಇದ್ದೀರಿ. ನೋಡ್ಬೋದು ನೀವು ಹೇಗಿದೆ ಅಂತ ನೋಡಿ. ಚೆನ್ನಾಗಿರುವಂತಹ ಸಾರಿ ಕೇವಲ 79 ರೂಪಾಯಿಗೆ ಸಿಗ್ತಾ ಇದೆ. ಇದರ ಜೊತೆಗೇನೆ ಬೇರೆ ಬೇರೆ ಜರಿ ಸಾರಿ, ಫ್ಯಾನ್ಸಿ ಸಾರಿ, ಸಿಲ್ಕ್ ಸಾರಿ ಎಲ್ಲವೂ ಕೂಡ ಇಲ್ಲಿ ಇದೆ. ಅದು ಕೂಡ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇರುವಂಥದ್ದು. ಇದು ನೀವು ನೋಡ್ತಾ ಇರುವಂಥದ್ದು 79 ರೂಪಾಯಿಗೆ ಸಿಗ್ತಾ ಇರುವಂತಹ ಸಾರಿಯನ್ನು. ದೇಶದಲ್ಲಿಯೇ ಅತ್ಯಂತ ಜನಪ್ರಿಯ, ಗುಣಮಟ್ಟದ, ವಿಶ್ವಾಸಾರ್ಹ ರೈನ್ ಕೋಟ್ ಅಂತ ಹೇಳಿದರೆ ಅದು ಝೀಲ್ ಕಂಪನಿಯ ರೈನ್ ಕೋಟ್. ನೀವು ಇಲ್ಲಿಗೆ ಬಂದು ಝೀಲ್ ಕಂಪನಿಯ ರೈನ್ ಕೋಟನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ನಿಮಗೆ 25% ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ. ಎಷ್ಟೊಂದು ರೈನ್ ಕೋಟ್ಗಳಿದೆ ಅಂತ ಕೂಡ ನೀವು ನೋಡ್ಬೋದು. ಇದರ ಜೊತೆಗೇ ನೀವು ಇಲ್ಲಿಗೆ ಬಂದು ಕೊಡೆಯನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಅದು ಕೂಡ ಬ್ರ್ಯಾಂಡೆಡ್ ಕಂಪನಿಯ ಕೊಡೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಪೋಪಿ ಆಗಿರ್ಬೋದು, ಕ್ಯಾಮಲ್ಸ್ ಆಗಿರ್ಬೋದು, ಉಲ್ಫ್, ಸೋನಿ, ಹ್ಯಾಪಿ, ಹೀಗೆ ಬ್ರ್ಯಾಂಡೆಡ್ ಆಗಿರುವಂಥ ಕಂಪನಿಯ ಕೊಡೆಗಳನ್ನು ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ. ಇದರ ರೇಟ್ ಕೂಡ ತುಂಬಾ ಕಡಿಮೆ ಇದೆ. ಹಾಗಾಗಿ ಈ ಬಾರಿಯ ಮಳೆಗಾಲದಲ್ಲಿ ಮಳೆಯಿಂದ ರಕ್ಷಣೆಯನ್ನು ಪಡಿಬೇಕು ಅಂತ ಹೇಳಿದರೆ ಬ್ರ್ಯಾಂಡೆಡ್ ಆಗಿರುವಂಥ ರೈನ್ ಕೋಟನ್ನು ಪರ್ಚೇಸ್ ಮಾಡಿ. ಅದರ ಜೊತೆಗೇ ಬ್ರ್ಯಾಂಡೆಡ್ ಆಗಿರುವಂಥ ಕೊಡೆಯನ್ನು ಪರ್ಚೇಸ್ ಮಾಡಬೇಕು, ಕಡಿಮೆ ಬೆಲೆಗೆ ಸಿಗಬೇಕು ಅಂತ ಹೇಳಿದರೆ ತಪ್ಪದೆ ಎಲ್ಲಿಗೆ ವಿಸಿಟ್ ಮಾಡಿ. ರೈನ್ ಫೈಟರ್ಸ್ ಮೇಳ, ಸಾರಿ ಮೇಳ ಯಾವ ರೀತಿಯಾಗಿದೆ ಅಂತ ನೋಡಿದ್ರಲ್ಲ. ಇಲ್ಲಿಗೆ ನೀವು ಬಂದ್ರಿ ಅಂತ ಹೇಳಿದರೆ ಈ ಬಾರಿಯ ಮಳೆಗಾಲಕ್ಕೆ ಎಲ್ಲ ರೀತಿಯಾದಂತಹ, ಎಲ್ಲ ವಯೋಮಾನದವರಿಗೂ ಸೂಟ್ ಆಗೋ ರೀತಿಯಾದಂಥ ರೈನ್ ಕೋಟನ್ನು ಪರ್ಚೇಸ್ ಮಾಡ್ಬೋದು. ಛತ್ರಿಯನ್ನು ಕೂಡ ಪರ್ಚೇಸ್ ಮಾಡ್ಬೋದಾಗಿದೆ. ಪುಟಾಣಿ ಮಕ್ಕಳಿಗೆ ಸ್ಕೂಲಿಗೆ ಹೋಗೋದಕ್ಕೆ ಬೇಕಾಗುವಂಥ ರೈನ್ ಕೋಟ್ ಇದೆ, ಛತ್ರಿ ಇದೆ. ಅದರ ಜೊತೆಗೇ ದೊಡ್ಡವರಿಗೆ ಬೇಕಾಗೋ ರೀತಿಯಾದಂಥ ರೈನ್ ಕೋಟ್, ಛತ್ರಿ ಇವೆಲ್ಲವೂ ಇದೆ. ಅದರ ಜೊತೆಗೇ ಕಂಪನಿ ಅಂದರೆ ಬ್ರ್ಯಾಂಡೆಡ್ ಕಂಪನಿಯ ರೈನ್ ಕೋಟ್ಗಳ ಮೇಲೆ 25% ಡಿಸ್ಕೌಂಟನ್ನು ಕೂಡ ಹಾಕಿದ್ದಾರೆ. ಮೇ 13ನೇ ತಾರೀಕಿಗೆ ಪ್ರಾರಂಭ ಆಗಿರುವಂಥದ್ದು. ಇನ್ನೊಂದಿಷ್ಟು ದಿನಗಳ ಕಾಲ ಈ ಒಂದು ರೈನ್ ಫೈಟರ್ ಮೇಳ ಹಾಗೆಯೇ ಸಾರಿ ಮೇಳ ನಡೆಯುತ್ತೆ. ತಪ್ಪದೇ ಬನ್ನಿ. ಎಲ್ಲಿರುವಂತಹ ಬ್ರ್ಯಾಂಡೆಡ್ ಆಗಿರುವಂಥ ರೈನ್ ಕೋಟನ್ನು ನಿಮ್ಮದಾಗಿಸ್ಕೊಳ್ಳಿ, ಚೆನ್ನಾಗಿರುವಂಥ ಸಾರಿಯನ್ನು ಕೂಡ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇದನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.